ಆಯ್ ಮಕ್ಕಳೇ, 1ರಿಂದ 10ರವರೆಗೆ ಇರುವಂತ ಸಂಖ್ಯೆಗಳ ಮೊತ್ತ ಏನು ಅಂತ ಕೇಳಿದ್ರೆ ಎಲ್ಲವನ್ನ ಬರ್ಕೊಂಡು ಕೂಡಬಾರ್ದು. ತುಂಬಾ ಸುಲಭವಾಗಿ ಹೇಳ್ಬೋದು. ಹೇಗೆ ಅಂತ ಅಂದ್ರೆ 5 ಪಕ್ಕ 5ನ್ನ ಸೇರಿಸ್ಕೊಂಡು 55 ಅಂತ ಹೇಳಿದ್ರೆ ಆನ್ಸರ್ ಅದೇನೆ. ಬೇಕಾದ್ರೆ ಕೂಡಿ ನೋಡಿ, 1ರಿಂದ 10ರವರೆಗೆ ಇರುವಂತ ಸಂಖ್ಯೆಗಳನ್ನ ಬರ್ಕೊಂಡು 55 ಬರುತ್ತೆ. ಹಾಗೆ 11ರಿಂದ 20ರವರೆಗೆ ಇರುವಂತ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ರೆ 15 ಪಕ್ಕ 5ನ್ನ ಬರ್ಕೊಂಡು 155 ಅಂತ ಹೇಳಿ ಅದೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 51ರಿಂದ 60ರವರೆಗೆ ಇರುವಂತ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ರೆ 55 ಪಕ್ಕ 5ನ್ನ ಬರ್ಕೊಂಡು ಹೇಳಿ 555 ಇದೇ ಆನ್ಸರ್. ಹಾಗೆ ಇಲ್ಲೊಂದು ಲೆಕ್ಕ ಇದೆ. 201ರಿಂದ 210ರವರೆಗೆ ಇರುವಂತ ಸಂಖ್ಯೆಗಳ ಮೊತ್ತ ಎಷ್ಟು ನೀವೇ ಹೇಳಿ. ಈಗ 201 205 ಪಕ್ಕ 5ನ್ನ ಬರ್ಕೋಬೇಕಾದ್ರೆ ಆನ್ಸರ್